ಮಂಗಳೂರು ನಗರ ಪಾಲಿಕೆಯ ನೀರಿನ ದರವನ್ನು ದುಪ್ಪಟ್ಟುಗೊಳಿಸಿರುವುದನ್ನು ಖಂಡಿಸಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಈಗಾಗಲೇ ನಗರ ಪಾಲಿಕೆ ವ್ಯಾಪ್ತಿಯ ಜನತೆ ಕೊರೋನಾ ಸಂಕಷ್ಟದಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ನಡುವೆ ನೀರಿನ ಬಿಲ್ ದುಬಾರಿ ಬಂದಿದ್ದು ಅವರು ಬಿಲ್ ಕಟ್ಟಲಾಗದ ಸ್ಥಿತಿಯಲ್ಲಿ ಇದ್ದಾರೆ. ಬಡವರ ಸಹಿತ ಅಂಗಡಿ ಮಾಲಕರು ಕೂಡ ದುಬಾರಿ ನೀರಿನ ಬಿಲ್ ಕಟ್ಟಲಾಗದ ಸ್ಥಿತಿ ಇದೆ. ಕೂಡಲೇ ದರವನ್ನು ಇಳಿಕೆ ಮಾಡಬೇಕು ಎಂದು ಸದಸ್ಯರಾದ ಅಬ್ದುಲ್ ರವೂಫ್, ಎಸಿ ವಿನಯರಾಜ್ ಹಾಗೂ ಲ್ಯಾಂಡ್ ಪಿಂಟೋ ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಈ ಹಿಂದೆ ಆಡಳಿತಾಧಿಕಾರಿಗಳು ಇದ್ದ ಸಂದರ್ಭದಲ್ಲಿ ನೀರಿನ ದರ ಏರಿಕೆಯಾಗಿತ್ತು. ಇದನ್ನು ಆಡಳಿತಾತ್ಮಕವಾಗಿ ಕಡಿಮೆ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಎನ್ನುವುದು ಎಲ್ಲಾ ಸದಸ್ಯರ ಆಗ್ರಹವಾಗಿದೆ ಎಂದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಆಯುಕ್ತರು, ಆಡಳಿತಾತ್ಮಕವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಲಾಗಿದೆ ಎಂದರು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಎಸಿ ವಿನಯರಾಜ್, ಬಿಜೆಪಿ ಸಚಿವರು, ಶಾಸಕರು, ಪಾಲಿಕೆಯ ಸದಸ್ಯರು ಸರ್ಕಾರದ ಮೇಲೆ ಒತ್ತಡ ಹಾಕುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದರು. ಇನ್ನು ಈ ಚರ್ಚೆ ರಾಜಕೀಯದ ಹಾದಿ ಹಿಡಿದು ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾದಂತಾಯಿತು. ಅವರ ಈ ಕೊರೋನಾ ಮಹಾಮಾರಿಯಿಂದ 1.5 ವರ್ಷದಿಂದ ಜನರು ಇಷ್ಟು ತತ್ತರಿಸಿದ್ದಾರೆ. ವ್ಯವಹಾರಗಳಿಲ್ಲ, ಕೆಲಸಗಳಿಲ್ಲ, ಒಂದು 3 ಹೊತ್ತು ಅನ್ನ ತಿನ್ನಲಿಕ್ಕೆ ಸಹ ಊಟ ಮಾಡಲಿಕ್ಕೆ ಪರದಾಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ನಗರದ ಜನಗಳು ಸಹ ಇದ್ದಾರೆ. ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಪೂಜ್ಯ ಮಹಾಪೌರರೇ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದೇ ಸದನದಲ್ಲಿ ನಾವು ಈ ನೀರಿನ ದರವನ್ನು ನಾವು ಪ್ರತಿಪಕ್ಷದ ವತಿಯಿಂದ ನಮಗೆ ಮೇಯರ್ಗೆ ನಾವು ಒಂದು ಮನವಿಯನ್ನು ಸಹ ಕೊಟ್ಟಿದ್ದೇವೆ. ಒಂದು 3 ತಿಂಗಳ ಬಿಲ್ಲನ್ನು ನಾವು ಮನ್ನಾ ಮಾಡಿದ್ದೇವೆ. ತದನಂತರ ಏನು 50,000ವರೆಗೆ ಇದ್ದಂತ ಒಂದು ನೀರಿನ ದರವನ್ನು ಈಗ ಅದನ್ನ 25,000ಕ್ಕೆ, 50,000 ಲೀಟರ್ ಇದ್ದದ್ದನ್ನ 25,000ಕ್ಕೆ ಕಡಿತ ಮಾಡಿರುವಂಥದ್ದು. ಬೇರೆ ಬೇರೆ ನನ್ನ ಹತ್ರ ಇಲ್ಲಿ ಲಿಸ್ಟ್ ಇದೆ, ಅದಕ್ಕೆ ನಮ್ಮದೇ ಮಹಾನಗರ ಪಾಲಿಕೆ ಲಿಸ್ಟ್ ನನ್ನಲ್ಲಿ ಇದೆ. ಆದರೆ ನಾವು ಇಲ್ಲಿ ಹೇಳುವಂಥದ್ದು ದರ ಕಡಿತ ಮಾಡುವಂಥದ್ದು, ನೀವೀಗ ಹೇಳ್ಬೋದು ಸರ್ಕಾರ ಅಲ್ಲಿಂದ ನಿರ್ದೇಶನವನ್ನ ಕೊಟ್ಟಿದೆ, ಅದರಿಂದ ನಾವು ಮಾಡಬೇಕಾಗಿದೆ, ನಮ್ಮಿಂದ ಏನು ಅದು ಆಗುವಂಥದ್ದಲ್ಲ ಎನ್ನುವಂಥ ವಿಚಾರದಲ್ಲಿ ನೀವು ಈಗ ಉತ್ತರ ಕೊಡಬಹುದು ಈ ಪರಿಷತ್ತಿಗೆ. ನನ್ನ ಪ್ರಶ್ನೆ ಅದಲ್ಲ, ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ ಹಿರಿಯ ಸದಸ್ಯರು ಎತ್ತಿದ್ದಾರೆ. ಸರ್ಕಾರಗಳು ಯಾರು ಆಯ್ಕೆ ಮಾಡಿ ಕಳಿಸುವಂತದ್ದು, ಜನರಿಂದ ಜನರಿಗಾಗಿ ಆಯ್ಕೆ ಮಾಡಿ ಕಳಿಸುವಂತಹ ಸರ್ಕಾರ ಜನರಿಗೆ ಆಗುವ ತೊಂದರೆಗೆ ಜನಸ್ಪಂದನೆ ಮಾಡುವಂಥದ್ದು. ನಾವಿಲ್ಲಿ ಕಡಿತ ಮಾಡುವ ವಿಚಾರವಾಗಿ ನಾವಿಲ್ಲಿ ಒಂದು ದಿವಾಕರ್ ಮೇಯರ್ ಅವರು ಇರುವಾಗ ಒಂದು ರೂಲಿಂಗ್ ಅನ್ನ ಇವರು ಕೊಟ್ಟರು. ಅದರ ಬಗ್ಗೆ ನಮಗೆ ಕಡಿತ ಮಾಡಲಿಕ್ಕೆ ಆಗುವುದಿಲ್ಲ, ಸರ್ಕಾರದಿಂದ ನಿರ್ದೇಶನ ಇದೆ ಅಂತ ಆದ್ರೆ ಇಲ್ಲಿಯ ಕಮಿಷನರ್ ಅವರು ಅದರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀಬೇಕಾಗುತ್ತೆ. ನಾವು ಜನರ ಪರವಾಗಿ ಮಾತಾಡಲಿಕ್ಕೆ ತಿಂಗಳಿಗೊಮ್ಮೆ ಇಲ್ಲಿ ಸೇರ್ತಾ ಇದ್ದೇವೆ. ನೀರಿನ ದರ ಕಡಿತದ ಬಗ್ಗೆ ನಾವು ಆಯಾಯ ಸಂದರ್ಭಗಳಲ್ಲಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇವೆ. ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ? ಯಾಕೆ ಹೋಗಿದ್ದಿದ್ರೆ ಯಾಕೆ ಅದನ್ನ ಪತ್ರಿಕಾ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿಲ್ಲ? ನಾವು ನಮ್ಮ ಪ್ರಯತ್ನವನ್ನ ಮಾಡಿದ್ದೇವೆ. ಆ ಲೆಟರ್ನ ಬಿಡುಗಡೆ ಮಾಡಲಿ. ಯಾವಾಗ ಮೀಟಿಂಗ್ ಮಾಡಿದ್ದಾರೆ? ಇದು ಏನೂ ಇಲ್ಲ. ನೀವು ಇಲ್ಲಿ ಬಂದು ಶಾಸಕರಿಗೆ ಬಹಳ ಬೇಸರ ಆಗಿದೆ, ಅವರು ಕೂಡ ಹೇಳಿದ್ದಾರೆ ಅಂತ ಹೇಳುವಂತದ್ದಲ್ಲ. ನಾವು ಜನರಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ಆಗ್ತದೆ ಅದರ ಬಗ್ಗೆ ನೀವು ಇಲ್ಲಿ ಮಾತಾಡಿ. ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಅದನ್ನ ಬಂದ್ ಮಾಡಿ ರಸ್ತೆಯಲ್ಲಿ ಬಂದು ವ್ಯಾಪಾರ ಮಾಡುವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದರ ಬಗ್ಗೆ ನಾವು ಮಾತಾಡೋಣ. ಇದರ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಎಲ್ಲರ ಒಂದು ಸಹಮತದಿಂದ ಒಂದು ರೀತಿಯ ನಿರ್ಣಯಗಳನ್ನು ಮಾಡಿದ್ದೇವೆ. ಕಡಿತ ಮಾಡುವಂಥದ್ದು ಮಿನಿಮಮ್ ನೀರನ್ನು ಕೂಡ 5,000ದಿಂದ 10,000 ಮತ್ತೆ
ಮುಂದಿನ ಪ್ರತಿ ಹಂತದ 10,000 ಆ ರೀತಿಯ ಸ್ಲ್ಯಾಬ್ಗಳಿಗೂ ಕೂಡ ದರಗಳನ್ನು ಈ ಹಿಂದೆ ಆಡಳಿತಾಧಿಕಾರಿಗಳು ದರ ನಿಗದಿ ಮಾಡಿದ್ರು, ಅದನ್ನು ಕಡಿತಗೊಳಿಸಿ ನಿರ್ಣಯಗಳನ್ನು ಮಾಡಿದ್ದೇವೆ. ನಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಈ ರೀತಿಯ ನಿರ್ಣಯಗಳು ಮಾಡಿದರೆ ಅದನ್ನು ನೇರವಾಗಿ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಬರುವುದಿಲ್ಲ. ಸರ್ಕಾರಕ್ಕೆ ಹೋಗಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಆಯುಕ್ತರು ಉತ್ತರ ಕೊಡ್ತಾ ಇದ್ದಾರೆ. ತಾವೇನು ಹೇಳ್ತಾ ಇದ್ದೀವಿ 100ಕ್ಕೆ 100 ನಮಗೂ ಕೂಡ ಜನಸಾಮಾನ್ಯರಿಗೆ ಬಹಳ ಕಡಿಮೆ ದರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಕೊಡಬೇಕು ಎನ್ನುವಂತಹ ಇರಾದೆ ಎಲ್ಲರಿಗೂ, ಅದರಲ್ಲಿ ಆಡಳಿತ ಪ್ರತಿಪಕ್ಷದಂತಲ್ಲ, ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೂ ಕೂಡ ಏನು ತನ್ನ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಕನಿಷ್ಠ ದರದಲ್ಲಿ ಕೊಡಬೇಕೆನ್ನುವಂತ ಇದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಖಂಡಿತವಾಗ್ಲೂ ಈಗಾಗಲೇ ಸರ್ಕಾರದ ನಮ್ಮ ಶಾಸಕರ ಮುಖೇನ ಕೂಡ ಇದರ ಬಗ್ಗೆ ನಾನು ಮಾತನಾಡಿದ್ದೇನೆ. ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಏನು ಈಗ ಬರುವಂತಹ ನೀರಿನ ದರ ಒಂದು ರೀತಿಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ ಎನ್ನುವಂತ ಆ ವಿಷಯವನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಒಂದು ನಲ್ಲಿ ಸರ್ಕಾರಕ್ಕೆ ನಮ್ಮ ಕೌನ್ಸಿಲ್ದು ಡೆಸಿಷನ್ ಏನು ರೆಸಲ್ಯೂಷನ್ ಅಟ್ಯಾಚ್ ಮಾಡಿಕೊಂಡು ಈ ರೆಸಲ್ಯೂಷನ್ ಎಫೆಕ್ಟ್ ಮಾಡಲಿಕ್ಕಾಗಿ ಪತ್ರವನ್ನು ಬರೆದಿದೆ. ಅದರ ಮೇಲೆ ಮಾರ್ಚ್ ತಿಂಗಳಿನಲ್ಲಿ ಲಾಕ್ಡೌನ್ ಮುಂಚೆಯೇ ಇದೇ ಡಿಸ್ಕಷನ್ ಬರುವಾಗ ನೆಕ್ಸ್ಟ್ ಡೇನೇ ಒಂದು ನೆಲೆಕೋಡೆಯನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ. ಅದರ ಮೇಲೆ ಸರ್ಕಾರದಿಂದ ನಮಗೆ ಏಪ್ರಿಲ್ 19 ಅಂತ ಡೇಟ್ ಹಾಕಿಕೊಂಡು ಒಂದು ಲೆಟರ್ ನಮಗೆ ಮೇ ತಿಂಗಳಲ್ಲಿ ಬಂದಿದೆ. ಆ ಡೇಟ್ನಲ್ಲಿ 27/2011 ನಲ್ಲಿ ಸರ್ಕಾರದ ಆರ್ಡರ್ ಏನಿದೆ, ವಾಟರ್ ಬಿಲ್ ಸಂಬಂಧವಾಗಿ ಏನು ಆರ್ಡರ್ ಇದೆ, ಅದಕ್ಕೆ ವಿರೋಧವಾಗಿ ನೀವು ನೀರಿನ ಇದನ್ನು ಟ್ಯಾಕ್ಸ್ ಅನ್ನು ಕಡಿಮೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ಒಂದು ಲೆಟರ್ ಕೊಟ್ಟಿದ್ದಾರೆ. ಸೊ ಹಾಗೆ ಸರ್ಕಾರದಿಂದ ಡೈರೆಕ್ಷನ್ ಬಂದಿದೆ, ಡಿಎಂ ಆಫೀಸಿಂದ ಈ ರಿಪ್ಲೈ ಬಂದಿತ್ತು. ಸೊ ಈ ರಿಪ್ಲೈ ಬಂದದಕ್ಕೆ ನಾವು ಆ ರೆಸಲ್ಯೂಷನ್ ನಲ್ಲಿ ಇಂಪ್ಲಿಮೆಂಟ್ ಮಾಡುವ ಒಂದು ಸ್ಟೇಜ್ಗೆ ನಾವು ಈಗ